ರೋಡ್ ಬಂಟ್ವಾಳ ಸೇರಿದಂತೆ ಇಡೀ ಬಂಟ್ವಾಳವನ್ನ ರಾಜ್ಯದ ಮಾದರಿ ನಗರವನ್ನಾಗಿ ಪರಿವರ್ತನೆಗೊಳಿಸಬೇಕು ಎಂಬ ಶಾಸಕ ರಾಜೇಶ್ ನಾಯಕ್ ಅವರ ಆಶಯದಂತೆ ಪೊಳಲಿ ದ್ವಾರದಿಂದ ನಾರಾಯಣಗುರು ವೃತ್ತದವರೆಗೆ ಸ್ವಚ್ಛ ಮತ್ತು ಸುಂದರ ನಗರವನ್ನಾಗಿ ಕೆಲವೇ ತಿಂಗಳಲ್ಲಿ ರೂಪಿಸಲಾಗುವುದು ಎಂದು ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಬಂಟ್ವಾಳ ಶಾಸಕರ ಕಚೇರಿಯಲ್ಲಿ ನಾನಾ ಇಲಾಖೆಗಳ ಅಧಿಕಾರಿಗಳು ಮತ್ತು ಸ್ಥಳೀಯರ ಸಮಕ್ಷಮ ಸಭೆಯೊಂದನ್ನು ನಡೆಸಿ ಯೋಜನಾ ಪಟ್ಟಿ ತಯಾರಿಯ ಕುರಿತು ಚರ್ಚೆ ನಡೆಸಿದ ಸಂಸದರು ಕೂಳೂರು ಸುರತ್ಕಲ್ ಮೇಲ್ಸೇತುವೆ ಕೆಳಭಾಗದಲ್ಲಿ ಆಟೋ ಟೆಂಪೋ ಪೊಲೀಸ್ ಸಹಿತ ನಾಗರಿಕರ ಅವಶ್ಯಕತೆಗೆ ಅನುಸಾರವಾಗಿ ಪಾರ್ಕಿಂಗ್ ತಂಗುದಾಣ ಹಾಗೂ ಸೌಂದರ್ಯಾಭಿವೃದ್ಧಿಗೆ ಗಾರ್ಡನ್ ಮಾಡುವ ಮೂಲಕ ಕಸ ಕೊಂಪಿಯಂತಿದ್ದ ಫ್ಲೈಓವರ್ ಅಡಿ ಸುಂದರಗೊಂಡಿದೆ. ಅದೇ ರೀತಿ ಇಲ್ಲಿನ ಅವಶ್ಯಕತೆಗಳಿಗೆ ಪೂರಕವಾಗಿ ಬಿಸಿ ರೋಡ್ ಫ್ಲೈಓವರ್ ಅಡಿಯಲ್ಲಿ ಜನರಿಗೆ ಉಪಯೋಗವಾಗುವಂತೆ ಇಂಟರ್ಲಾಕ್ ಅಳವಡಿಕೆ, ಸುಣ್ಣ ಬಣ್ಣ, ಪಾರ್ಕಿಂಗ್, ಪೊಲೀಸರಿಗೆ ವಿಶ್ರಾಂತಿ ಸ್ಥಳ, ಕುಡಿಯುವ ನೀರು, ಶೌಚಾಲಯ, ಆಟೋ ಟೆಂಪೋ ಪಾರ್ಕಿಂಗ್, ದೀಪದ ವ್ಯವಸ್ಥೆ ಹೀಗೆ ಬದಲಾವಣೆಯೊಂದಿಗೆ ಸುಂದರ ಸ್ವಚ್ಛ ಪ್ರದೇಶವನ್ನಾಗಿ ಪರಿವರ್ತಿಸಬೇಕಾಗಿದೆ. ಇದಕ್ಕೆ ಸಾರ್ವಜನಿಕರ ಖಾಸಗಿ ಸಹಭಾಗಿತ್ವವನ್ನು ಪಡೆದುಕೊಂಡು ಕೆಲಸ ನಿರ್ವಹಿಸಬೇಕು ಎಂದರು. ಸರ್ವಿಸ್ ರಸ್ತೆಯು ಅವೈಜ್ಞಾನಿಕವಾಗಿ ನಿರ್ಮಾಣಗೊಂಡಿದ್ದು ಈ ಕೆಲಸದ ವೇಳೆ ಅದನ್ನು ಅಪಾಯಕಾರಿಯಲ್ಲದ ಸ್ಥಿತಿಗೆ ತಂದಿಡಬೇಕು. ತೊಂದರೆಗೊಳಗಾದ ಸ್ಥಿತಿಯಲ್ಲಿ ಮೆಸ್ಕಾಂನ ತಂತಿಗಳು ಇರಬೇಕು. ಸಮಸ್ಯೆಗಳುಂಟಾದಾಗ ಕಾರ್ಯನಿರ್ವಹಿಸಬೇಕು ಎಂದು ಲೋಕೋಪಯೋಗಿ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಉಮೇಶ್ ಭಟ್ ಅವರಿಗೆ ಸೂಚಿಸಿದರು. ಅಧಿಕಾರಿಗಳ ಸಭೆ ಮತ್ತು ಬಂಟ್ವಾಳ ನಗರದ ರಾಷ್ಟ್ರೀಯ ಹೆದ್ದಾರಿಯ ಸೌಂದರೀಕರಣ ಮಾಡತಕ್ಕಂಥ ಹೊಸ ಯೋಜನೆಯನ್ನು ಯೋಚನೆ ಮಾಡಿದೆ. ಇವತ್ತು ಕೂಳೂರು ಇರ್ಬೋದು, ಸುರತ್ಕಲ್ನಲ್ಲಿರುವ ಮೇಲ್ಸೇತುವೆ ಕೆಳಭಾಗದಲ್ಲಿ ಸಂಪೂರ್ಣವಾಗಿ ಸೌಂದರೀಕರಣ ಮಾಡಿಕೊಂಡು ಜನರ ಅವಶ್ಯಕತೆಗೆ ಪೂರಕವಾಗಿ ಪಾರ್ಕಿಂಗ್ ವ್ಯವಸ್ಥೆಗಳು, ಗಾರ್ಡನ್ ವ್ಯವಸ್ಥೆಗಳನ್ನು ಮಾಡೋದ್ರ ಮುಖಾಂತರ ಅಲಂಕಾರ ಮಾಡತಕ್ಕಂಥ ಪ್ರಯತ್ನಗಳು ನಡೆದಿದ್ದಾವೆ. ಅದೇ ರೀತಿಯಲ್ಲಿ ಬಂಟ್ವಾಳದ ಪೊಳಲಿ ದ್ವಾರದಿಂದ ಬಂಟ್ವಾಳ ನಾರಾಯಣಗುರು ವೃತ್ತದವರೆಗೆ ಪೂರ್ಣವಾಗಿ ಬಂಟ್ವಾಳ ನಗರವನ್ನು ಸೌಂದರೀಕರಣ ಮಾಡಬೇಕು ಅನ್ನತಕ್ಕಂಥ ಆಶಯ ಇಲ್ಲಿಯ ಶಾಸಕರಲ್ಲಿ. ಹಾಗಾಗಿ ಜನರ ಜೊತೆ ಸೇರಿಕೊಂಡು ಜನರ ಸಹಕಾರದಿಂದ ಅಧಿಕಾರಿಗಳನ್ನು ಮುಂದಿಟ್ಕೊಂಡು ಸುಂದರೀಕರಣಕ್ಕೆ ಯೋಜನೆಗಳನ್ನು ರೂಪಿಸಲಾಗಿದೆ. ಇವತ್ತು ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು, PWD ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಮೆಸ್ಕಾಂ ಮತ್ತು ನಗರ ಪಂಚಾಯತ್ ಇವರನ್ನು ಸೇರಿಸ್ಕೊಂಡು ಒಂದು ಯೋಜನಾ ಪಟ್ಟಿಯ ತಯಾರಿ ಮಾಡೋದಕ್ಕೋಸ್ಕರ ಪೂರ್ವ ಸಿದ್ಧತೆಯನ್ನು ನಾವು ಮಾಡಿದ್ದೇವೆ. ಇನ್ನೊಂದು 3-4 ತಿಂಗಳಲ್ಲಿ ಇದನ್ನು ಪೂರ್ಣ ಪ್ರಮಾಣದಲ್ಲಿ ಒಂದು ಸುಂದರೀಕರಣ ಮಾಡಿಕೊಂಡು ರಾಜ್ಯದಲ್ಲಿ ಒಂದು ಒಳ್ಳೆಯ ನಗರವಾಗಿ ಪರಿವರ್ತನೆ ಮಾಡಬೇಕು ಅನ್ನತಕ್ಕಂಥ ಶಾಸಕ ರಾಜೇಶ್ ನಾಯಕರ ಆಶಯ. ಇವತ್ತು ಅದಕ್ಕೆ ಪೂರ್ವ ತಯಾರಿಯ ಸಭೆಯನ್ನು ಮಾಡಿದ್ದೇವೆ. ಎಲ್ಲ ಅಧಿಕಾರಿಗಳು ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಜನರ ಸಹಕಾರಗಳನ್ನು ಕೇಳಿಕೊಂಡು ಇದನ್ನು ಮಾಡ್ತೀವಿ. ಈ ಸಂದರ್ಭ ಬಂಟ್ವಾಳ ನಗರ ಪೊಲೀಸ್ ಠಾಣಾಧಿಕಾರಿ ಚಂದ್ರಶೇಖರ್, ಟ್ರಾಫಿಕ್ ಎಸ್ಐ ಯಮುನಾ, ಕೆಎಸ್ಆರ್ಟಿಸಿ ವಿಭಾಗೀಯ ನಿಯಂತ್ರಣಾಧಿಕಾರಿ ನಾಗರಾಜ್ ಶಿರಾಲಿ, ಅಧಿಕಾರಿ ರಮೇಶ್ ಶೆಟ್ಟಿ, ಮೆಸ್ಕಾಂ ಎಎಎ ನಾರಾಯಣ್ ಭಟ್ ಮೊದಲಾದವರು ಸಭೆಯಲ್ಲಿ ಹಾಜರಿದ್ದರು. ಸನೀಪ್ ಸಾಲಿಯನ್, V4 News 24/7 ಬಂಟ್ವಾಳ.